ರಾವಣನ ವಧೆ ಆಯಿನ ಪರ್ತುಡು ಪಿರವನ್ನಗ ಲಕ್ಷ್ಮಣ ಶ್ರೀರಾಮದೇವರ ಕೇಂದ್ರರಿಗೆ ನಮ್ಮ ಅಯೋಧ್ಯ ನಗರದ ಬತ್ತದ ಇಂಚಿಪದು 14 ವರ್ಷ ಸೂರ್ಯ ಕಂದನ ಪೊರ್ತು ದೊಂಬು ನೆತ್ತಿ ಪೊತ್ತನಂಚಿನ ಈ ಪೊರ್ತಡು ಇಲ್ಲಡು ತೊಡರು ಅಲ್ಲುನ ಈ ಪೊರ್ತಡು ನಿಕುಲು ಮಾತಿಲ್ಲ ಈ ಉಂಚಿ ಗಟ್ಟಿ ಸಮಾಜ ಭವನಡು ಬದ್ದ ಸೇರುತ್ತಿರು ಇನಿಂದ ಈ ಉಂಚಿ ಸಭಾ ಕಾರ್ಯಕ್ರಮದ ನಿರ್ವಿಘ್ನವಾದ ನಡಪಡು ಪಲ್ಪಿ ನಿಲಿಟ್ಟು ನಮ್ಮ ಉಡಲ ಅಂಗದ ತುಡಿಪುಗಾದ ನಿದ್ದೆ ಸುಗಿಪದು ಸಂದಾಯ ಮಲ್ಪರೆ ಬರುವುದಿಲ್ಲ ತನ್ಮೈ ಆಚಾರ್ಯ ಜಗವ
ಕೋಟಿ ಕೋಟಿ ಭಕ್ತರ ಕೀರ್ತಿ ಶಿಖರದಿ ಮಾತೆ ಮಂಡಿಸು ಅರ್ಪಿಸುವೆ ನಾಸರ್ವ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ ಉಳ್ಳಾಲಕ್ಕೆ ಪುತ್ತಿಲ ಅಂದು ಬಂತಿನ ಒಂದೇದಕ್ಕೆ ಏನಕ್ಕೆ ಇನ್ನೊಂದು ಬರ್ತಿನ ಹೋದಾದ ಅಂದು ಕೇಂದ್ರ भारत माता की बोलो भारत माता की बोलो भारत माता की ಹಿಂದೂ ಬಾಂಧವರೇ ಉಳ್ಳಾಲ ಪಂಪಿನ ಬುಧರಡೆ ಸಂಘಗೆ 100 ವರ್ಷ ಒಂದು ಪುನಂಚಿನ ಈ ಸುಸಂದರ್ಭಡೆ ಪ್ರತಿ ಇಲ್ಲೆಲ್ಲೇ ಭಾರತ ಮಾತಾ ಪೂಜನ ಅವಡು ರಾಷ್ಟ್ರೀಯತದ ಬಗ್ಗೆ ಪ್ರತಿ ಇಲ್ಲೆಲ್ಲೇ ಜಾಗೃತಿ ಅವಡು ಪಂಪಿನಂಚಿನ ಉದ್ದೇಶದ ಇನಿ ಉಳ್ಳಾಲದ ಈ ಗಟ್ಟಿ ಸಮಾಜ ಮಂದಿರಡೆ ಭಾರತ ಮಾತಾ ಪೂಜನ ಕಾರ್ಯಕ್ರಮನ ಆಯೋಜನೆ ಮಾಡ್ತದ ಈ ಕಾರ್ಯಕ್ರಮಗಳು ಅನೇಕ ರೀತಿಯ ಅಡೆತಡೆಗಳು ಬಂದಂಡಲ ಕಾರ್ಯಕರ್ತರೆ ಮನಸ್ಸು ಮಂತಂದಂಡ ಅದೆಲ್ಲ ಮಂದು ದೋಜವೇರ ಪಂಪಿನ ಒಂದು ನಿದರ್ಶನಗೂ ಈ ಕಾರ್ಯಕ್ರಮ ಸಾಕ್ಷಿಯಾದರು ಅವೇತೋ ಅಡೆತಡೆಗಳು ಅವೇತೋ ಆಕ್ಷೇಪಗಳು ಹೆಚ್ಚಿನ ಬಂದಂಡಲ ಮಾತ ಎದುರಿಸದೆ ಈ ಕಾರ್ಯಕ್ರಮನ ಭಾರತ ಮಾತಾ ಪೂಜನ ಕಾರ್ಯಕ್ರಮ ಇಂಗಳು ಮಂದೊಂದು ಈ ಕಾರ್ಯಕ್ರಮ ಮಂತದೇ ಶುದ್ಧ ಪಂಪಿನಂಚಿನ ಏಕಚಿತ್ತೊಡಿತಿನಂಚಿನ ಆ ದೇವನಿಯರೇ ಇನಿಗೆ ಈ ಕಾರ್ಯಕ್ರಮ ಯಶಸ್ವಿಯಾದ ನೆರವೇರಿಸುವುದು ಒಳ್ಳೆಯಪಟ್ಟ ನಿರ್ಣಯವಾಗಿದೆ ಇನಿದ ಈ ಕಾರ್ಯಕ್ರಮ ಭಾರತ ಮಾತಾ ಪೂಜನ ಕಾರ್ಯಕ್ರಮ ಸುಮಾರು 2 ತಿಂಗಳು ನಿಂಚ ಹಳ್ಳಿಯಿಂದ ಬಂದದ್ದು ದಿಲ್ಲಿ ಮುಟ್ಟಲ್ಲ ಏರ್ಲ ಕೇನಂದಿನಂಗೆ ಪುದ ಕೇನ ಕುಲ್ಲಂದಿನಂಚಿನ ಒಂದು ಪುದರ ಪಟ್ಟಂದ ಅವರು ನನ್ನ ಅರುಣ್ ಕುಮಾರ್ ಪುತ್ತಿಲ ಪಂಪಿನಂಚಿನ ಪುದಾರೆ ನಮ್ಮ ಕೆಲವು ಷಡ್ಯಂತ್ರ ಸ್ವಾರ್ಥ ಬಲಿಯಾಪಿನಂಚಿನ ಪೊಟ್ಟುಡು ಕಾರ್ಯಕರ್ತೆಯನ್ನ ಸ್ವರ ಉಂತಿನಾರೆ ಅರುಣನೆ ಇನಿಗಾನಗ ಕಾರ್ಯ ಪುತ್ತೂರುಡತ್ತೆ ದೇಶ ವಿದೇಶಗಳ ಅಭಿಮಾನಿಗಳೇ ಪಡೆದದ್ದು ಇಂದ ಈ ಭಾರತ ಮಾತಾ ಪೂಜನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾದ ನಮ್ಮ ಮೋಗ್ಯದ ಹಿಂದೂ ಹೃದಯ ಸಾಮ್ರಾಟ್ ಅರುಣ್ ಕುಮಾರ್ ಪುತ್ತಿಲ ಮೇರೆ ನಮ್ಮೊಟ್ಟಿಗೆ ಮೇರೆ ನಮ್ಮ ಮಾತೇರ್ನಲ್ಲ ಪರವಾದ ಅರ್ತಿ ಬಿಟ್ಟಿದೆ ಮೋಗ್ಯ ಈ ಕಾರ್ಯಕ್ರಮಕ್ಕೆ ಎದುಕೊಳ್ಳುತ್ತಿಲ್ಲ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಅಶ್ವಿನ್ ಕೊಳೆಯ ಶಾಲೆಗಳು ಪಾರ್ದು ಇನಿತ ಇಲ್ಲಿಸಿದು ಅರ್ತಿ ಬಿಟ್ಟಿರು ಏನು ನನಗೆ ಇಲ್ಲಿದ ಈ ಕಾರ್ಯಕ್ರಮಗಳು ದಿಕ್ಸೂಚಿ ಭಾಷಣನೆ ಮನ್ಪೆರಲಿ ನಮ್ಮರೆ ನೆಂಚಿನ ಶ್ರೀಯುತ ಕಿರಣ್ ಧರ್ಮಸ್ಥಳ ಹಿಂದೂ ಮುಖಂಡರು ಮೇಲೆಲ್ಲ ನಮ್ಮ ಮಾತೇರ್ನಲ್ಲ ಪರವಾದ ಮೋಕೆಡೆ ಈ ಕಾರ್ಯಕ್ರಮಕ್ಕೆ ಎದುಕೊಳ್ಳುವುದಿಲ್ಲ ಇನಿತ ಇಲ್ಲಿಸಿದು ನಮ್ಮ ಮಾತಾ ದಿಕ್ಸೂಚಿ ಭಾಷಣವನ್ನು ಕೋರಿರು ಪುನಃ ಶ್ರೀ ಕಿರಣ್ ಧರ್ಮಸ್ಥಳ ಮಿರ್ಗ ಲತೀಶ್ ಉಳ್ಳ ಶಾಲದ ಮಾನಾದಿಗೆ ಇನಿತ ಇಲ್ಲಿಸಿದು ಎದುಕೊಂಡು ನಡೆದಕ್ಕೆ ಅನ್ನೋದು ನಾವು ಅಂಜನೆ ಒಬ್ಬರಿಗೆ ನಮ್ಮೊಟ್ಟಿಗೆ ಒಬ್ಬರಾರೆ ಶ್ರೀ ರಾಜಶೇಖರ್ ಪುತ್ತಿಲ ಪರಿವಾರದ ಗೌರವ ಅಧ್ಯಕ್ಷರು ಮೇಲೆಲ್ಲ ಮೋಕೆಡೆ ಈ ಕಾರ್ಯಕ್ರಮಕ್ಕೆ ಎದುಕೊಳ್ಳುವುದಿಲ್ಲ ಶ್ರೀ ರಾಜಶೇಖರ್ ಮೇರಿನ ರಾಹುಲ್ ತೊಗೊಟ್ಟು ಶಾಲನು ಪರಿಪಾದ ಇನಿತ ಇಲ್ಲಿಸಿದು ಎದುಕೊಂಡು ನಡೆದಕ್ಕೆ ಅನ್ನೋದು ಅಂಜನೆ ಒಬ್ಬರಿಗೆ ನಮ್ಮೊಟ್ಟಿಗೆ ಒಬ್ಬರಾರೆ ಈ ಕಾರ್ಯಕ್ರಮಕ್ಕೂ ಅರುಣನ ಸಂಘಟಿಸವನ ಪ್ರತಿಯೊಂದು ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ ಶಿವಾನಂದ್ ವಿಟ್ಲ ವಕೀಲರು ನ್ಯಾಷನಲ್ ಹೆಲ್ತ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಪ್ರಮುಖರಾಗಿನ ಶಿವಾನಂದ ನಮ್ಮೊಟ್ಟಿಗೆ ಮೇರೆಲ್ಲ ಈ ಕಾರ್ಯಕ್ರಮ ಶಿವಾನಂದ ವಿಟ್ಲ ಮೇರೆಗೆ ಸಾತ್ವಿಕ್ ಸುವರ್ಣ ಶಾಲನು ಪರಿಪಾದ ಇನಿತ ಇಲ್ಲಿಸಿದು ಎದುಕೊಂಡು ನಡೆದಕ್ಕೆ ಅನ್ನೋದು ಅಂಜನೆ ಹಿಂದೂ ಯುವ ಸೇನೆದ ಉಳ್ಳಾಲ ಪ್ರಖಂಡದ ಪ್ರಮುಖರಾಗಿನ ಶ್ರೀಯುತ ಜಯಂತ್ ಕಾಪಿಗಡ್ ಮೇರೆಲ್ಲ ನಮ್ಮೊಟ್ಟಿಗೆ ಮೇರೆಲ್ಲ ಈ ಕಾರ್ಯಕ್ರಮಕ್ಕೆ ಹೋಗಿ ಎಳೆದುಕೊಳ್ಳುವುದಿಲ್ಲ
ಸಿದ್ದೇಶ್ ಪೂಜಾರಿ ಮೇರೆಗೆ ಭರತ್ ಉಳ್ಳ ಶಾಲು ಪ್ರತಿಪಾದ ಲೇಸಿಗೆ ವೇದಿಕೆ ಅಂಜನೆ ಇನಿದ ಕಾರ್ಯಕ್ರಮ ಪೂರ್ವ ಮಾನದ ಕೊರಿಯರ್ ಕೂಡದೆ ನಮ್ಮೊಟ್ಟಿಗೆ ಉಪಸ್ಥಿತಿಗಳು ಉಪನಂಚಿನ ಮಾಧ್ಯಮ ಮಿತ್ರರಿಗಳ ಒಯ್ಯೆ ಪತ್ತೆರಡು ಸ್ವಾಗತ ಕೊರದಿಲ್ಲ ಅಂಜನೆ ಇನಿದ ಈ ಪೊರ್ಲು ಕಾರ್ಯಕ್ರಮನು ಈದ ಪೊರ್ಲು ಮಂಪರೆ ಮುಲ್ಪಬದ ಸೇಡು ಉಪನಂಚಿನ ಹಿಂದೂ ಬಾಂಧವರಿಗಳ ಮೋಕೆಡೆ ಕಾರ್ಯಕ್ರಮಕ್ಕೆ ಎದುಕೊಂಡೊಂದು ಕಾರ್ಯಕ್ರಮದ ಎದುಕೊಂಡ ಭಾಷಣವನ್ನು ಮುಕ್ತಾಯ ಮಾಡುವುದು. ಆಗಿರತಕ್ಕಂತಹ ಧರ್ಮ ಪರಂಪರೆಯ ಪ್ರೀತಿಯಿಂದ ಹಿಂದುತ್ವವನ್ನ ಪ್ರತಿಪಾದನೆ ಮಾಡ್ತಾ ಈ ಸಮಾಜದಲ್ಲಿ ನಮ್ಮ ಸಂಸ್ಕೃತಿ ವಿಚಾರಧಾರೆಗಳು ಜೀವಂತವಾಗಿ ಇರಬೇಕು, ಈ ಜಗತ್ತು ನಮ್ಮ ದೇಶಕ್ಕೆ ಗೌರವ ಕೊಡ್ತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗಬೇಕು, ಜಗತ್ತಿಗೆ ನೇತೃತ್ವವನ್ನು ಕೊಡ್ತಕ್ಕಂತಹ ಶಕ್ತಿ ನಮ್ಮ ದೇಶಕ್ಕೆ ಬರಬೇಕು, ಈ ರಾಷ್ಟ್ರ ಹಿಂದೂ ರಾಷ್ಟ್ರವಾಗಿ ಬದಲಾಗಬೇಕು ಅನ್ನತಕ್ಕಂತಹ ಮಹದಾಸೆಯ ಜೊತೆಗೆ ನೂರಾರು ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆಗೆ ಜೋಡಿಸಿಕೊಂಡಂತಹ ನಾವೆಲ್ಲರೂ ಇಲ್ಲಿ ಇದ್ದೀವಿ ಅಂತ ನಾನು ಭಾವಿಸಿದ್ದೇನೆ. ಹಿಂದೂ ಸಮಾಜದ ಮುಂದೆ ಇರತಕ್ಕಂತಹ ನಾನಾ ರೀತಿಯ ಸವಾಲುಗಳು, ಸಂಘರ್ಷಗಳು, ಹೋರಾಟಗಳು, ಅವಮಾನಗಳು ಇವೆಲ್ಲವನ್ನ ಸ್ವೀಕಾರ ಮಾಡಿ ಯಾವುದೇ ಕಾರಣಕ್ಕೂ ನಾನು ಹಿಂದುತ್ವವನ್ನ ಬಿಟ್ಟುಕೊಡುವಂತ ವ್ಯವಸ್ಥೆ ಇಲ್ಲ, ಅನಿವಾರ್ಯ ಆದ್ರೆ ಹಿಂದುತ್ವಕ್ಕೋಸ್ಕರ ಈ ಸಮಾಜದಲ್ಲಿ ತ್ಯಾಗವನ್ನ ಮಾಡ್ತೇನೆ ಅನ್ನತಕ್ಕಂಥ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಆ ಕಲ್ಪನೆಗಳನ್ನ ಸಾಕಾರಗೊಳಿಸತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇವತ್ತು ಬಂದು ನಿಂತಿದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100ರ ಹತ್ತಿರ ಆಗತಕ್ಕಂತಹ ಸಂದರ್ಭ, ನಮ್ಮ ವಿಚಾರಧಾರೆಗಳ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆ ಆಗಬೇಕು, ಕೇಸರಿಯೇ ಈ ರಾಷ್ಟ್ರದ ಜೀವಾಳ ಆಗಬೇಕು. ಯಾರು ಹಿಂದುತ್ವವನ್ನ ವಿರೋಧ ಮಾಡ್ತಕ್ಕಂಥ, ಯಾರು ವ್ಯವಸ್ಥಿತ ಕೆಲಸ ಕಾರ್ಯವನ್ನ ಮಾಡ್ತಾರ ಅವರನ್ನ ಮೆಟ್ಟಿ ನಿಂತು ಮನೆ ಮನೆಯಲ್ಲಿ ಭಗವಧ್ವಜವನ್ನ 100ರ ವರ್ಷದಲ್ಲಿ ಹಾರಾಟ ಮಾಡಬೇಕು ಅಂತಕ್ಕಂಥ ಸಂಕಲ್ಪದ ಜೊತೆಗೆ ಇವತ್ತು ಉಳ್ಳಾಳ ಭಾಗದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಒಂದು ವೇದಿಕೆ ಅಡಿಯಲ್ಲಿ ಸೇರ್ತಾರೆ. ನಿಸ್ವಾರ್ಥ ಮನೋಭಾವನೆಯ ಮುಖಾಂತರ ತಮ್ಮ ರಕ್ತವನ್ನ ಬೆವರನ್ನಾಗಿ ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡಬೇಕು. ಪರಮ ವೈಭವದ ಸ್ಥಿತಿಯನ್ನ ನಾವು ಈ ದೇಶದಲ್ಲಿ ನೋಡ್ತಾ ನಮ್ಮ ಬದುಕನ್ನ ಈ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡಬೇಕು ಅಂತಕ್ಕಂಥ ನಿಸ್ವಾರ್ಥ ಮನೋಭೂಮಿಕೆಯ ಕಾರ್ಯಕರ್ತರು ಇದ್ದಿರತಕ್ಕಂತಹ ಕಾರಣಕ್ಕೋಸ್ಕರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವ ಜೀವಂತವಾಗಿದೆ. ಅಧಿಕಾರಕ್ಕೋಸ್ಕರ ನಾನಾ ರೀತಿಯ ಬದಲಾವಣೆಗಳಾಗಿರ್ಬೋದು, ಸ್ವಾರ್ಥದ ವ್ಯವಸ್ಥೆಗೋಸ್ಕರ ನಾನಾ ರೀತಿಯ ಸವಾಲುಗಳನ್ನು ಸಮಾಜದಲ್ಲಿ ನಾವು ಸ್ವೀಕಾರ ಮಾಡಿರ್ಬೋದು. ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ಸಮಾಜದಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ಹುದ್ದೆಯ ಅಪೇಕ್ಷೆ ಇಲ್ಲದೆ ಹಿಂದುತ್ವ ಒಂದೇ ನನ್ನ ಬದುಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ಇವತ್ತು ಸಮಾಜವನ್ನ ಹಿಂದುತ್ವದ ನೆಲೆಯಲ್ಲಿ ಕಾಪಾಡತಕ್ಕಂಥ ವ್ಯವಸ್ಥಿತ ಕೆಲಸ ಕಾರ್ಯವನ್ನ ಮಾಡುವಂಥದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ನಮ್ಮ ಸಂಸ್ಕೃತಿಯ ರಾಯಭಾರಿ ಆಗಿರ್ತಕ್ಕಂಥ ನಮ್ಮ ಸಹೋದರಿಯರು, ತಾಯಂದಿರ ಮೇಲೆ ಇವತ್ತು ಸಮಾಜದ ಮುಂದೆ ನಡೆಯತಕ್ಕಂಥ ನಾನಾ ರೀತಿಯ ಸವಾಲುಗಳು. ಒಂದು ಕಡೆಯಲ್ಲಿ ಜಿಹಾದಿನ ಹೆಸರಿನಲ್ಲಿ ನಮ್ಮ ಸಮಾಜದ ಸಹೋದರಿಯರ ಮತಾಂತರ ಮಾಡತಕ್ಕಂತಹ ಮತ್ತು ಮಾರಾಟ ಮಾಡತಕ್ಕಂತಹ ವ್ಯವಸ್ಥಿತ ಕೆಲಸ ಕಾರ್ಯಗಳು,
ಯಾವ ಹಿಂದೂ ಸಮಾಜ ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತಹ ಗೋಮಾತೆಯನ್ನ ಕಣ್ಣೆದುರು ಹತ್ಯೆ ಮಾಡಿ ಸಾಮಾಜಿಕವಾಗಿರ್ತಕ್ಕಂತಹ ಹೋರಾಟವನ್ನ ಸಂಘರ್ಷವನ್ನ ನಾನು ಮಾಡೋದಕ್ಕೆ ಸಿದ್ಧ ಆಗತಕ್ಕಂತಹ ಯೋಚನೆಯಲ್ಲಿ ಕೆಲಸ ಮಾಡತಕ್ಕಂಥ ಮತಾಂಧ ಸಂಘಟನೆಗಳು, ಯಾವ ಸಮಾಜಕ್ಕೋಸ್ಕರ ಸರ್ವಸ್ವವನ್ನು ಅರ್ಪಣೆ ಮಾಡಿರ್ತಕ್ಕಂತಹ ಕೇಸರಿಯ ಮುಖಾಂತರ ತ್ಯಾಗದ ವಿಚಾರಧಾರೆಗಳನ್ನ ಸಮಾಜದಲ್ಲಿ ಮಾಡ್ತಾ ಇರತಕ್ಕಂತಹ ಸ್ವಾಮೀಜಿಯವರ ಅಪಹೇಳನ ಅಪಮಾನ ಮಾಡತಕ್ಕಂಥ ವ್ಯವಸ್ಥಿತ ಕೆಲಸ ಕಾರ್ಯಗಳು, ಸಾವಿರಾರು ಸವಾಲುಗಳು, ನೋವುಗಳು, ಸಂಘರ್ಷಗಳ ನಡುವೆ ಇವತ್ತು ಹಿಂದೂ ಸಮಾಜ ಇರುವುದನ್ನು ನಾವೆಲ್ಲ ಕಂಡಿದ್ದೇವೆ. ಒಂದು 5 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಘಟನೆಗಳು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ. ಅದು ಶರತ್ ಮಡಿವಾಳನ ಹತ್ಯೆ ಇರಬಹುದು, ದೀಪಕ್ ರಾವ್ ಹತ್ಯೆ ಇರಬಹುದು, ಅನೇಕ ಕಾರ್ಯಕರ್ತರ ಈ ರಾಷ್ಟ್ರಕ್ಕೋಸ್ಕರ ಸಮರ್ಪಿತ ಮನೋಭಾವದ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ದೇವ ದುರ್ಲಭ ಕಾರ್ಯಕರ್ತರು ಬೀದಿ ಹೆಣವಾಗಿ ಇವತ್ತು ಆಗಿರತಕ್ಕಂತಹ ಸನ್ನಿವೇಶಗಳು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ. ಇವತ್ತು ನಮಗೆಲ್ಲರಿಗೂ ಸಾಮಾಜಿಕ ಜವಾಬ್ದಾರಿ ಇದೆ ಅಂತ ನಾನು ಭಾವಿಸಿದ್ದೇನೆ. ಒಂದಷ್ಟು ದಿವಸಗಳ ಹಿಂದೆ ಕರ್ನಾಟಕದಲ್ಲಿ ಆಗಿರತಕ್ಕಂತಹ ರಾಜಕೀಯ ಸ್ಥಿತ್ಯಂತರಗಳು, ಬದಲಾವಣೆಗಳು ಇವತ್ತು ಹಿಂದೂ ಸಮಾಜವನ್ನ ಮುಂದಿನ ದಿವಸಗಳಲ್ಲಿ ಸವಾಲಿನ ನಡುವೆ ಮುನ್ನಡೆಸಬೇಕಾಗಿರ್ತಕ್ಕಂಥ ಸನ್ನಿವೇಶವನ್ನ ನಿರ್ಮಾಣ ಮಾಡಿದೆ. ಅದರ ಹಿನ್ನೆಲೆ ಎಂಬಂತೆ ಮೊನ್ನೆ ಉಳ್ಳಾಳದ ಸೋಮೇಶ್ವರದಲ್ಲಿ ನಡೆದಿರತಕ್ಕಂತಹ ಘಟನೆ, ಯಾವ ನಮ್ಮ ಸಹೋದರಿಯರ ಮೇಲೆ ಲವ್ ಜಿಹಾದಿನ ಹೆಸರಿನಲ್ಲಿ ಸೋಮೇಶ್ವರ ಬೀಚಿನಲ್ಲಿ ನಡೆದಿರತಕ್ಕಂತಹ ಘಟನೆ ನಮಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಅನೇಕ ವರ್ಷಗಳಿಂದ ಈ ಭಾಗದಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ಕಣ್ಣೀರನ್ನ ನಾವೆಲ್ಲ ಕಂಡಿದ್ದೇವೆ. ಅಧಿಕಾರಕ್ಕೋಸ್ಕರ ಹಿಂದೂ ಸಮಾಜವನ್ನ ಯಾವ ರೀತಿ ಬಳಸಿಕೊಳ್ಳಬಹುದು, ಅಧಿಕಾರವನ್ನ ಉಳಿಸುವುದಕ್ಕೋಸ್ಕರ ಯಾವ ನಮ್ಮ ದೇವ ದುರ್ಲಭ ಕಾರ್ಯಕರ್ತರನ್ನ ಕೇಸಿನ ಮುಖಾಂತರ ಅವರ ಮೇಲೆ ಹಲ್ಲೆ ಮಾಡೋದರ ಮುಖಾಂತರ ಎಲ್ಲವನ್ನ ಬಿಟ್ಟು ಸ್ವಾರ್ಥ ಸಾಧನೆಯನ್ನ ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ಈ ಕ್ಷೇತ್ರದಲ್ಲಿ ನಡೆದಿರತಕ್ಕಂತಹ ಎಲ್ಲ ಬೆಳವಣಿಗೆಗಳು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ. ಅದೇ ಕಾರಣ ಮೊನ್ನೆಯೂ ಕೂಡ ಒಂದು ಸಮಸ್ಯೆ ಈ ಕ್ಷೇತ್ರದಲ್ಲಿ ನಡೆದಿತ್ತು. ನಮ್ಮ ಸಹೋದರಿಯರನ್ನ ಮತಾಂತರ ಮಾಡತಕ್ಕಂತಹ ಲವ್ ಜಿಹಾದಿನ ಹೆಸರಿನಲ್ಲಿ ಅವರನ್ನ ಮೋಜು ಮಸ್ತಿಗೆ ಉಪಯೋಗ ಮಾಡಿಕೊಳ್ಳತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಅದನ್ನ ವಿರೋಧ ಮಾಡಿದರು. ವಿರೋಧ ಮಾಡುವಂಥದ್ದು ನಮ್ಮ ಧರ್ಮ. ನಮ್ಮ ಕಣ್ಣೆದುರು ನಮ್ಮ ತಾಯಿಯ, ನಮ್ಮ ಸಹೋದರಿಯರ ಅತ್ಯಾಚಾರವನ್ನ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕಣ್ಣೆದುರು ನಾವೆಲ್ಲರೂ ಆರಾಧನೆ ಮಾಡತಕ್ಕಂಥ ಗೋಮಾತೆಯ ಹತ್ಯೆ ಆಗೋದನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಅವರವರ ಕೆಲಸವನ್ನ ಮಾಡ್ತಾರಂತೆ ಆದರೆ ಅದನ್ನ ವಿರೋಧ ಮಾಡತಕ್ಕಂತಹ ಮಾನಸಿಕತೆ ಇದ್ರೆ ಈ ಸಮಾಜ ಇವತ್ತು ಯಾವ ರೀತಿಯಲ್ಲಿ ಸಂಘಟಿತರಾಗಬೇಕು ಅನ್ನತಕ್ಕಂಥ ಯೋಚನೆಯ ನಡುವೆ ಇವತ್ತು ಹೆಜ್ಜೆ ಹಾಕಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೋಸ್ಕರ ಇಲಾಖೆಯವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಸಮಾಜ ನಮ್ಮ ಅಸ್ಮಿತೆಯನ್ನ ಉಳಿಸುವುದಕ್ಕೋಸ್ಕರ ಸರ್ವಸ್ವವನ್ನ ತ್ಯಾಗ ಮಾಡಿರ್ತಕ್ಕಂಥ ಸಮಾಜ ನಮ್ದಿದೆ. ಯಾವತ್ತೂ ಕೂಡ ಈ ಸಮಾಜ ಪಲಾಯನವಾದಿ ಅಲ್ಲ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಇಂಥ ಹಿಂದೂ ವಿರೋಧಿ ಧೋರಣೆಗಳನ್ನ, ಹಿಂದುತ್ವವನ್ನ ವಿರೋಧ ಮಾಡತಕ್ಕಂಥ ಸಂಗತಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ವಿರೋಧ ಮಾಡಿ ಸಂಘರ್ಷದ ಉತ್ತರವಾಗಿ ಕೊಡತಕ್ಕಂಥ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ ಹೊರತು ಪಲಾಯನವಾದಿಗಳಾಗಿ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಮಾಡಲಿಲ್ಲ ಅನ್ನತಕ್ಕಂಥ ವಿಚಾರವನ್ನ ಪೊಲೀಸ್ ಇಲಾಖೆಗೆ ನಾನು ಈ ಸಂದರ್ಭದಲ್ಲಿ ತಿಳಿಸುವುದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೀವು ಕೂಡ ಹಿಂದೂಗಳಿದ್ದೀರಿ. ನಮಗೆ ಇಲಾಖೆಯ ಬಗ್ಗೆ ಅತ್ಯಂತ ಗೌರವ ಇದೆ. ಜನಸ್ನೇಹಿ ಪೊಲೀಸ್ ಇಲಾಖೆ ಇರಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ಪೊಲೀಸರಿಗೆ, ಪ್ರತಿಯೊಬ್ಬ ಪೊಲೀಸರಿಗೆ ಕೂಡ ಗೌರವ ಕೊಡತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹೃದಯ ಶ್ರೀಮಂತಿಗೆ ಇರತಕ್ಕಂಥ ಸಮಾಜ ಯಾವುದು ಅಂತ ಹೇಳಿದ್ರೆ ಅದು ಹಿಂದೂ ಸಮಾಜ ಅನ್ನೋದನ್ನ ಇವತ್ತು ಅತ್ಯಂತ ಸ್ಪಷ್ಟವಾಗಿ ನೀವೆಲ್ಲ ತಿಳ್ಕೊಳ್ಬೇಕು. ಮಂಗಳೂರಿನಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಹೋರಾಟದ ಸಂದರ್ಭದಲ್ಲಿ ನಿಮ್ಮ ಮೇಲೆ ಹಲ್ಲೆ ಮಾಡಿದವರು ಯಾರು? ಸಾರ್ವಜನಿಕವಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ
ಮೇಲೆ ಹಲ್ಲೆ ನಡೆಸ್ತಕ್ಕಂಥ ಸಂಘಟನೆ ಅಥವಾ ವ್ಯವಸ್ಥೆ ಯಾವುದು ಅನ್ನೋದನ್ನ ನೀವು ಗೊತ್ತಿದ್ರು ಕೂಡ ಇವತ್ತು ಅಧಿಕಾರ ಇದೆ. ಇವತ್ತು ಈ ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿ ಯಾವ ಹಿಂದುತ್ವದ ವಿರೋಧದ ಪರವಾಗಿ ಇದ್ದಾರೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅವರ ಕೈಗೊಂಬೆಯಾಗಿ ಕೆಲಸ ಮಾಡತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ರೆ ಮುಂದಿನ ದಿವಸದಲ್ಲಿ ಇದಕ್ಕೆ ಉತ್ತರವನ್ನ ಕೊಡೋದಕ್ಕೆ ಹಿಂದೂ ಸಮಾಜ ಸಿದ್ಧ ಇದೆ ಅನ್ನತಕ್ಕಂಥ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಾಮಾಜಿಕ ಬದ್ಧತೆಯ ಜೊತೆಗೆ ನಾವು ಬದುಕಬೇಕಾಗಿದೆ, ಅದು ಖಂಡಿತ ಸತ್ಯ. ಆದರೆ ಧರ್ಮ ನಮ್ಮ ನಂಬಿಕೆಯ ವಿರುದ್ಧ ಸಂಗತಿಗಳು ನಡೆದರೆ, ನಾವು ನಂಬಿರತಕ್ಕಂತಹ ಆರಾಧನೆಗಳು, ನಾವು ನಂಬಿರತಕ್ಕಂತಹ ವಿಚಾರಧಾರೆಗಳಿಗೆ ಇವತ್ತು ಅಪಮಾನ ಆಗಿರತಕ್ಕಂತಹ ಸಂದರ್ಭಗಳು ಬಂದ್ರೆ ಯಾವತ್ತೂ ಕೂಡ ನಾವು ಸಮಾಜದ ಜೊತೆ ಮತ್ತು ಹಿಂದುತ್ವವನ್ನ ಪ್ರತಿಪಾದನೆ ಮಾಡ್ತೇವೆ ಅನ್ನತಕ್ಕಂಥ ಯೋಚನೆಯ ನಡುವೆ ಇವತ್ತು ಸಮಾಜ ಇರ್ತದೆ ಅಂತಕ್ಕಂಥ ವಿಚಾರ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಅದಕ್ಕೋಸ್ಕರ ನಾವು ಇವತ್ತು ಉಳ್ಳಾಳದಲ್ಲಿ ಕಾರ್ಯಕರ್ತರ ಜೊತೆಗೆ ಒಂದಷ್ಟು ನಮ್ಮ ಸಂಪರ್ಕ ಇರಬೇಕು. ಉಳ್ಳಾಳ ಮತ್ತು ಪುತ್ತೂರು ಎರಡು ಕ್ಷೇತ್ರಗಳು ಕೂಡ ಹಿಂದುತ್ವದ ವಿರೋಧ ಇರತಕ್ಕಂತಹ ಜನಪ್ರತಿನಿಧಿಗಳನ್ನ ಸಮಾಜ ಆಯ್ಕೆ ಮಾಡಿರತಕ್ಕಂತಹ ಕ್ಷೇತ್ರ ಇದೆ. ನಾನು ಇವತ್ತು ನಿಮ್ಮ ಜೊತೆಗೆ ಅತ್ಯಂತ ಸ್ಪಷ್ಟವಾಗಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತೆ ಉಳ್ಳಾಳದಲ್ಲಿ ಇದೇ ರೀತಿಯ ಹಿಂದೂ ವಿರೋಧಿ ಧೋರಣೆಗಳು ಕಂಡು ಬಂದರೆ, ಮತ್ತೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡತಕ್ಕಂಥ, ಆಕ್ರಮಣ ಮಾಡಿರತಕ್ಕಂಥ ಸಂಗತಿಗಳು ನಡೆದರೆ ನಾವು ನಿಮ್ಮ ಜೊತೆಗೆ ನಿಂತು ನ್ಯಾಯ ಒದಗಿಸ್ತಕ್ಕಂಥ ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. 100 ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಹತ್ತಿರ ಆಗಿರ್ತಕ್ಕಂಥ ಸಂದರ್ಭ. ಸಾಮಾಜಿಕ ಬದ್ಧತೆಯ ಜೊತೆಗೆ ನಮ್ಮ ವಿಚಾರಧಾರೆಗಳನ್ನ ಮನೆ ಮನೆಗೆ ತಿಳಿಸತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಯೋಚನೆಯ ಅಡಿಯಲ್ಲಿ ಸಮಾಜದ ಜೊತೆಗೆ ಜೋಡಿಸಿಕೊಂಡವರು ನಾವೆಲ್ಲ ಇದ್ದೀವಿ. ಇವತ್ತು ದೇಶ ಬದಲಾಗಿದೆ, ಭಯೋತ್ಪಾದನೆ ನಿಂತಿದೆ, ಮತಾಂತರವ ಶಾಶ್ವತವಾಗಿ ನಿರ್ಮೂಲನ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥ ನರೇಂದ್ರ ಮೋದಿಯವರು ಸಂಕಲ್ಪವನ್ನ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಇದ್ದಾರೆ ಅನ್ನತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆ ನಿಂತಿದೆ. ಇವತ್ತು ನರೇಂದ್ರ ಮೋದಿ ಇದ್ದಾರೆ ಅನ್ನತಕ್ಕಂಥ ಒಂದೇ ಒಂದು ವಿಚಾರಕ್ಕೋಸ್ಕರ ನಮ್ಮ ವಿಚಾರಧಾರೆಗಳಿಗೆ ಜಗತ್ತಿನಲ್ಲಿ ಗೌರವ ಪ್ರಾಪ್ತಿಯಾಗಿದೆ. ಇವತ್ತು ದೇಶದಲ್ಲಿ ಸಾಮಾನ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ರಾಷ್ಟ್ರದ ಅತ್ಯುನ್ನತ ಹುದ್ದೆಗೆ ಹೋಗಿರತಕ್ಕಂತಹ ಸಂದರ್ಭದಲ್ಲಿ ಇಚ್ಛಾಶಕ್ತಿ ಇದ್ರೆ ಯಾವ ರೀತಿಯ ಬದಲಾವಣೆಯನ್ನ ಕಾಣಬಹುದು ಅಂತಕ್ಕಂಥ ಸಂದೇಶವನ್ನು ಜಗತ್ತಿಗೆ ತೋರಿಸತಕ್ಕಂತಹ ಕೆಲಸ ಕಾರ್ಯಗಳು ಆಗಿದೆ ಬಂಧುಗಳು. ಅದಕ್ಕೋಸ್ಕರ ಅದರ ಹಿಂದೆ ಇರತಕ್ಕಂಥ ಶಕ್ತಿ ನೀವು ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಸಮಾಜದ ಮುಂದೆ ಇರತಕ್ಕಂತಹ ನಾನಾ ಸವಾಲುಗಳಿಗೆ ಯಾರು ಉತ್ತರ ಕೊಡಬೇಕು? ಇವತ್ತು ಸಮಾಜದಲ್ಲಿರ್ತಕ್ಕಂತಹ ನಾನಾ ವಿದ್ಯಮಾನಗಳ ನಡೆದಿರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಗಳು ಏನು? ಈ ಸಮಾಜದಲ್ಲಿರ್ತಕ್ಕಂತಹ ನಾವೆಲ್ಲರೂ ಹಿಂದುತ್ವವನ್ನ ಪ್ರತಿಪಾದನೆ ಮಾಡ್ತೇವೆ, ಸನಾತನವಾಗಿರ್ತಕ್ಕಂತಹ ಧರ್ಮವನ್ನ ಉಳಿಸ್ತೇವೆ, ವಿಚಾರ ಸಂಸ್ಕೃತಿಗಳ ಆಧಾರದಲ್ಲಿ ಮುಂದಿನ ಪೀಳಿಗೆಯನ್ನ ನಾವು ನಡೆಸ್ತೇವೆ, ಮುಂದಿನ ಪೀಳಿಗೆಯನ್ನು ಕೊಡೊಯ್ತೇವೆ ಅನ್ನತಕ್ಕಂಥ ಜೊತೆಗೆ ಸಂಕಲ್ಪವನ್ನ ಮಾಡಿದಾಗ ಮಾತ್ರ ನಮ್ಮೆಲ್ಲರ ಕಲ್ಪನೆಗಳು, ನಮ್ಮ ಯೋಚನೆಗಳು ಅತ್ಯಂತ ಯಶಸ್ವಿಯಾಗಿ ಮುಂದಿನ ದಿವಸದಲ್ಲಿ ನಡೆಯೋದಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾವು ಯಾವತ್ತೂ ಕೂಡ ಆಭಾರಿಯಾಗಿದ್ದೇವೆ. ಯಾವ ಕಾರ್ಯಕರ್ತನ ಮನೋಭೂಮಿಕೆ ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಇವತ್ತು ಯಾವುದಾದ್ರೂ ಹಿಂದುತ್ವಕ್ಕೆ ಪರವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಕೇಸು ನನ್ನ ಮೇಲೆ ಬೆಳಬಾರದು ಅಂತಕ್ಕಂಥ ಸಣ್ಣ ಸಣ್ಣ ಮಾನಸಿಕ ಸ್ಥಿತಿಗಳು ಕಾರ್ಯಕರ್ತನ ಜೊತೆಗೆ ಇರ್ತದೆ ಹೊರತು ಅಧಿಕಾರ ಅಥವಾ ಹಣದ ವ್ಯವಸ್ಥೆಯ ಜೊತೆಗೆ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಸಂಘಟನೆಯ ಕಾರ್ಯಕರ್ತರು ಯಾರೂ ಕೂಡ ಕೆಲಸ ಮಾಡುವಂತಹ ಸನ್ನಿವೇಶ ಸಮಾಜದಲ್ಲಿ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಜವಾಬ್ದಾರಿಯನ್ನು ಇವತ್ತು ವಹಿಸಿಕೊಳ್ಬೇಕಾಗಿದೆ. ಸಮಾಜದ ಹಿಂದುತ್ವದ ಪ್ರತಿಪಾದನೆ ಆಗತಕ್ಕಂತಹ ಸಂದರ್ಭದಲ್ಲಿ ಕಾರ್ಯಕರ್ತರ ಮೇಲೆ ಕೇಸು ದಾಖಲು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದರೆ ಅವರ ಜೊತೆಗೆ ನಿಂತು ಅವರಿಗೆ ಶಕ್ತಿ ತುಂಬತಕ್ಕಂತಹ ಪ್ರಯತ್ನ, ಯಾವ ಸಮಾಜ ವಿರೋಧಿ ಚಟುವಟಿಕೆಗಳು ನಮ್ಮ ಕಣ್ಣ ಮುಂದೆ ನಡೆತಕ್ಕಂತಹ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಜೊತೆಗೆ ನಿಂತು ಅವರನ್ನ ರಕ್ಷಣೆ ಮಾಡತಕ್ಕಂತ ಸಂಕಲ್ಪವನ್ನು ನಾವು ಯಾವ ಸಂದರ್ಭದಲ್ಲಿ ಮಾಡ್ತೇವ ಆ ಸಂದರ್ಭದಲ್ಲಿ ನಾವು ಹಿಂದೂ ಸಮಾಜಕ್ಕೆ ಶಕ್ತಿ ಮತ್ತು ಬೆಲೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ನಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಬದುಕುವಂತಹ ಸನ್ನಿವೇಶ ನಿರ್ಮಾಣ ಆಗಬೇಕು. ಮೊನ್ನೆ ಕಾರ್ಯಕರ್ತರಿಗೆ 8-10 ಕಾರ್ಯಕರ್ತರ ಮೇಲೆ ಕೇಸು 307 ಹಾಕಿದ್ದಾರೆ.
ಯಾರು ಆ ಕಾರ್ಯವನ್ನ ಮಾಡಿದಾರ, ಆ ಚಟುವಟಿಕೆಗಳಲ್ಲಿ ಯಾರು ಭಾಗಿಯಾಗಿದ್ದಾರ ಅವರನ್ನ ವಿಚಾರಣೆ ಮಾಡಲಿಲ್ಲ. ಕೇವಲ ಅಧಿಕಾರ ಇದೆ ಅನ್ನತಕ್ಕಂಥ ಒಂದೇ ಒಂದು ಯೋಚನೆಗೋಸ್ಕರ ಇವತ್ತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥ ಆ MLA ಒಂದೇ ಒಂದು ಸೂಚನೆಗೋಸ್ಕರ ಆ 8 ಕಾರ್ಯಕರ್ತರ ಮೇಲೆ ಕೇಸು ದಾಖಲು ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದರೆ ಮುಂದಿನ ದಿವಸದಲ್ಲಿ ಇದಕ್ಕೆ ಉತ್ತರವನ್ನ ಕೊಡ್ತೇವೆ ಅನ್ನತಕ್ಕಂಥ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಆ ಜನಪ್ರತಿನಿಧಿಗೆ ನೀಡೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತಾ ಇದ್ದೇನೆ. ಯಾರು ಕೈಗೆ ಬೆಳೆಯನ್ನು ಹಾಕಿದಂತಹ ಸಮಾಜ ನಮ್ದಲ್ಲ. ಸಂಘರ್ಷ, ನೋವು, ಅಪಮಾನಗಳು ನಡೆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಶಕ್ತಿಯನ್ನು ಈ ಸಮಾಜದಲ್ಲಿ ಜೋಡಿಸ್ತಾ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಮತ್ತು ನ್ಯಾಯವನ್ನ ಒದಗಿಸ್ತಕ್ಕಂತಹ ಸಮಾಜ ನಮ್ದಿದೆ. ಅದಕ್ಕೋಸ್ಕರ ಪ್ರೀತಿ ವಿಶ್ವಾಸದ ರಾಜಕಾರಣವನ್ನ ಮಾಡಿ ದ್ವೇಷದ ರಾಜಕಾರಣಕ್ಕೆ ಯಾವತ್ತೂ ಕೂಡ ಈ ಕ್ಷೇತ್ರದಲ್ಲಿ ಅವಕಾಶವನ್ನು ಕೊಡುವುದಿಲ್ಲ. ಗುಂಡಾ ಸಂಸ್ಕೃತಿಯ ಮುಖಾಂತರ ಕಾರ್ಯಕರ್ತರ ಮೇಲೆ ಮತ್ತೆ ದಬ್ಬಾಳಿಕೆ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದರೆ ಅದೇ ರೀತಿಯ ಉತ್ತರವನ್ನ ನಿಮಗೂ ಕೂಡ ಕೊಡೋದಕ್ಕೆ ಹಿಂದೂ ಸಮಾಜ ಸಿದ್ಧ ಆಗಿದೆ ಅಂತಕ್ಕಂಥ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ನಮ್ಮೆಲ್ಲರ ಯೋಚನೆಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೀಲಿ. ಹಿಂದುತ್ವವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಪಾದನೆ ಮಾಡಬೇಕು. ನೈಜ ಹಿಂದುತ್ವದ ಮುಖಾಂತರವೇ ನಮ್ಮ ಬದುಕನ್ನ ಈ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತಕ್ಕಂಥ ಯೋಚನೆಯಡಿಯಲ್ಲಿ ಈ ಸಮಾಜದಲ್ಲಿ ತೊಡಗಿಸಿಕೊಂಡವರು ನಾವು. ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಅನ್ನತಕ್ಕಂಥ ಆ ಒಂದು ವಾಕ್ಯ ನಮ್ಮ ಇವತ್ತು ಎಲ್ಲರ ಮನಸ್ಸನ್ನ ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯತಕ್ಕಂತಹ ಕೆಲಸವನ್ನ ಮಾಡಿದೆ. ನಾವೆಲ್ಲರೂ ಈ ಸಮಾಜದಲ್ಲಿ ನಮ್ಮ ಬದುಕು ಸೇವೆಗೆ ಇರುವಂಥದ್ದು. ಈ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಯಾರು ದೀನರಿದ್ದಾರ, ಈ ಸಮಾಜದಲ್ಲಿರ್ತಕ್ಕಂಥ ಅಶಕ್ತರು, ಯಾರು ಈ ಸಮಾಜದಲ್ಲಿ ಉಪೇಕ್ಷಿತರಿದ್ದಾರ, ಅವರೆಲ್ಲರ ನೋವು, ನಲಿವು, ಸುಖ ದುಃಖಗಳಲ್ಲಿ ನಾವು ಕೂಡ ಜೊತೆಗೆ ಇರ್ತೇವೆ ಅನ್ನತಕ್ಕಂಥ ಸಂದೇಶವನ್ನ ಇವತ್ತು ಸಮಾಜಕ್ಕೆ ಕೊಡಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ನಮ್ಮೆಲ್ಲರ ಯೋಚನೆಗಳು ಅತ್ಯಂತ ಯಶಸ್ವಿಯಾಗಿ ಮತ್ತು ನಮ್ಮ ಯೋಜನೆಗಳಾಗಿ ಮುಂದಿನ ದಿವಸದಲ್ಲಿ ನಡೀಲಿ. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾವ ಹಿಂದುತ್ವಕ್ಕೆ ಈ ಜಿಲ್ಲೆಯಲ್ಲಿ ನೋವಾದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಗೆ ಸಾಗತಕ್ಕಂಥ, ಜೊತೆಗೆ ಹೆಜ್ಜೆ ಆಗತಕ್ಕಂಥ ಕೆಲಸ ಕಾರ್ಯಗಳು ಮುಂದಿನ ದಿವಸದಲ್ಲಿ ನಡೀಲಿ. ಯಾವ ಸಂಘದ ರಾಷ್ಟ್ರೀಯತೆಯ ವಿಚಾರಧಾರೆಗಳನ್ನ ನಮ್ಮ ಜೀವನದಲ್ಲಿ ಜೋಡಿಸಿಕೊಂಡು ಮತ್ತೆ ಪರಮ ವೈಭವವನ್ನ